ಮಂಗಳೂರಿನ ಜಮಾತೆ ಇಸ್ಲಾಮಿ ಹಿಂದ್ ಇದರ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ವತಿಯಿಂದ ರಕ್ತದಾನ ಶಿಬಿರ ಮಂಗಳೂರಿನ ಕುದ್ರೋಳಿಯಲ್ಲಿರುವ A1 ಬಾಗ್ ಕಟ್ಟಡದ ಇಸ್ಲಾಮಿಕ್ ದುವಾ ಮತ್ತು ಸ್ಟಡಿ ಸೆಂಟರ್ನಲ್ಲಿ ನಡೆಯಿತು. ಏಪ್ರಿಲ್ 14ರಂದು ರಕ್ತದಾನ ಮಾಡಿ ಏಪ್ರಿಲ್ 18ರಂದು ಮತದಾನ ಮಾಡಿ ಎನ್ನುವ ಘೋಷವಾಕ್ಯದಡಿ ರಕ್ತದಾನ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಝೋನಲ್ ಲೀಡರ್ ಅಬ್ದುಲ್ ಗಫೂರ್ ಅವರು ಮಾತನಾಡಿ, ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯು ಕರ್ನಾಟಕದ ಒಂದು NGO ಆಗಿದೆ. ನಮ್ಮ ಸಂಘಟನೆ ಇತ್ತೀಚೆಗೆ ಕೇರಳ ಮತ್ತು ಕೊಡಗಿನಲ್ಲಿ ನೆರೆ ಪೀಡಿತರಾದವರಿಗೆ ನೆರವಾಗಿದೆ. ಕರ್ನಾಟಕದಲ್ಲಿ ಸುಮಾರು 500ರಷ್ಟು ನಮ್ಮ ಸದಸ್ಯರಿದ್ದಾರೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದ್ರು. ಬ್ಲಡ್ ಡೊನೇಷನ್ ಕ್ಯಾಂಪ್ ಇದು ನಾವು ವರ್ಷಂಪ್ರತಿ ಇಲ್ಲಿ ಆಚರಿಸಿಕೊಂಡು ಬರುತ್ತಿರುವಂತಹ ಒಂದು ಸಂಪ್ರದಾಯವಾಗಿದೆ. ನಮ್ಮ ಅನೇಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆಯುತ್ತಾರೆ. ಎಮರ್ಜೆನ್ಸಿಯ ಟೈಮ್ನಲ್ಲಿ ರಕ್ತದ ಅವಶ್ಯಕತೆ ತುಂಬ ಇರುತ್ತದೆ. ಆ ಸಂದರ್ಭದಲ್ಲಿ ಅನುಕೂಲವಾಗಬೇಕು ಎಂಬ ಉದ್ದೇಶದಿಂದ HRS ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅನಂತರ KMC ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಆಶ್ಲೇಷ್ ಅವರು ಮಾತನಾಡಿ, ರಕ್ತದಾನ ಶ್ರೇಷ್ಠ ದಾನ. ನೀವು ಮಾಡುವ ರಕ್ತದಾನದಿಂದ 3 ಜೀವವನ್ನ ಉಳಿಸಬಹುದು. ಎಲ್ಲರಿಗೂ ಜೀವವನ್ನ ಉಳಿಸುವ ಮಹತ್ ಕಾರ್ಯ ಎಲ್ಲರಿಂದಲೂ ಆಗುವುದಿಲ್ಲ. ಆದರೆ ರಕ್ತದಾನ ಮಾಡುವುದರಿಂದ ನೀವು ಇನ್ನೊಬ್ಬರ ಜೀವ ಉಳಿಸಬಹುದು. ರಕ್ತದಾನ ಮಾಡಿ ಜೀವ ಉಳಿಸಿ ಎಂದು ಹೇಳಿದ್ರು. When blood is donated, it can save up to 3 lives at a time. And blood is given to people who do not have adequate blood after any accident or because they suffer from any disease like thalassemia. So not everyone gets an opportunity to save a life, but by donating blood you can save a life. Every second somewhere someone needs blood. So donate blood and share a life. ಇದೇ ವೇಳೆ ರಕ್ತದಾನ ಶಿಬಿರದ ಸಂಚಾಲಕ ಮೊಹಮ್ಮದ್ ಮುಸೀನ್ ಅವರು ಮಾತನಾಡಿ, ಇಸ್ಲಾಂ ರಕ್ತದಾನಕ್ಕೆ ಮಹತ್ವ ನೀಡಿದೆ ಒಬ್ಬ ಮನುಷ್ಯನನ್ನ ಉಳಿಸುವುದಕ್ಕೆ. ಆದ ಕಾರಣ ರಕ್ತದಾನ ಅಗತ್ಯ. ರಕ್ತದಾನದಲ್ಲಿ ಯಾವುದೇ ಜಾತಿ ಮತ ಪಂಥವಿಲ್ಲ ಎಂದು ಹೇಳಿದ್ರು. ಯಾರಿಗೆ ಅಗತ್ಯ ಬೀಳ್ತದೆ ರಕ್ತ, ಅವರಿಗೆ ಈ ಒಬ್ಬರು ನೀಡುವ ರಕ್ತವು 3 ರೋಗಿಗಳಿಗೆ ಪ್ರಯೋಜನಕಾರಿಯಾಗ್ತದೆ. ಇಸ್ಲಾಂ ರಕ್ತದಾನಕ್ಕೆ ತುಂಬ ಮಹತ್ವ ನೀಡಿದೆ. ಒಬ್ಬ ಮನುಷ್ಯನನ್ನು ಉಳಿಸುವುದಕ್ಕೆ ಇಸ್ಲಾಂ ಹೇಳಿದೆ, ಸರ್ವ ಮನುಷ್ಯರನ್ನು ರಕ್ಷಿಸಿದಂತೆ ಅಂತೂ ಇಸ್ಲಾಂ ನಮಗೆ ಕಳಿಸಿಕೊಡ್ತದೆ. ಹಾಗಿರುವಾಗ ಈ ರಕ್ತದಾನ, ನಾವು ರಕ್ತ ನೀಡುವುದು ಯಾವುದೇ ಜಾತಿ ಮತ ಇದನ್ನು ನೋಡದೆ ರೋಗಿ ಎಂಬ ಕಾರಣಕ್ಕೆ ಮಾತ್ರ ನಮ್ಮ ರಕ್ತ ಅವರಿಗೆ ತಲುಪುವಂತಾಗಬೇಕು ಎಂಬ ದೃಷ್ಟಿಯಿಂದ ವಿಶಾಲವಾದ ಉದ್ದೇಶ ಇಟ್ಟುಕೊಂಡು HRS ಈ ರಕ್ತದಾನ ಶಿಬಿರವನ್ನು ನಡೆಸ್ತಾ ಬಂದಿದೆ. ಏಪ್ರಿಲ್ 14ರಂದು ರಕ್ತದಾನ ಮಾಡಿ ಏಪ್ರಿಲ್ 18ರಂದು ಮತದಾನ ಮಾಡಿ ಎನ್ನುವ ಘೋಷವಾಕ್ಯದಡಿ ನಡೆದ ರಕ್ತದಾನ ಶಿಬಿರದಲ್ಲಿ ಹಲವಾರು ಮಂದಿ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದ್ರು. ಈ ಸಂದರ್ಭ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಸದಸ್ಯರಾದ ಮಕ್ಬಲ್, ಮೊಹಮ್ಮದ್ ಸಲೀಂ KK ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.